ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತಿದು ಮುಖ್ಯಾಂಶಗಳು. ಸ್ಮಾರ್ಟ್ ಸಿಟಿ ಕಾಮಗಾರಿ ಕೆಲಸ ತುರ್ತು ಮುಗಿಪೆರ ಸೂಚನೆ ಕೊಡ್ತುಂಡು ಜನಕ್ಲೆಗ್ ಸಮಸ್ಯೆ ಆವನ್ನಂಚ ಜಾಗ್ರತೆ ವಹಿಸುಡು ಕುಡ್ಲಾಡು ಮಂತ್ರಿ ವಿ ಸುನೀಲ್ ಕುಮಾರ್. ಹೆಚ್ಚ ಮಾರ್ಕ್ಸ್ ದೆತ್ತಿನ ಮಂಜಿನಾಡಿ ಕಲ್ಕಟ್ಟ ಶಾಲೆದ ಜೋಕ್ಲಿಗೆ ಮೆಚ್ಚುಗೆದ ಮರ್ಯಾದಿ ಸರ್ಕಾರಿ ಶಾಲೆಡ್ಲ ಎಡ್ಡೆ ಬರವತಿ ಕುಣಿ ಪಂಪನೆಕ್ ಉದಾರ್ಮೆ ಕಲ್ಕಟ್ಟ ಶಾಲೆ ಯುಟಿ ಖಾದರ್. ಅಮಾಸೆ ಬೈಲು ಸೋಲಾರ್ ಗ್ರಾಮ ಅಂದು ಪನ್ಪೈನ ಪುಗಾರ್ತಿದ ರಾಜಕಾರಣಿ 93 ವರ್ಷ ಪ್ರಾಯುಡು ಕರೆದುಪೋಯಿನ ಮೂಜನೆ ಪಣವಕಾಸ್ ಆಯುಕದ ದುಂಬುದ ಗುರ್ಕಾರಿರು ಏಜಿ ಕೊಡ್ಗಿ. ನೂಪುರ್ ಶರ್ಮಾ ಸೇರಿನಂಚ ಈತೆ ಪಾಕ ಜನೊಡ್ದು ಪ್ರವಾದಿಲೆಗ್ ಬುಡ್ಚಂದಿನ ಪಾತೆರ ಬೇತೆ ಧರ್ಮಗೂ ಕುಚ್ಚಿನ ಮಲ್ಪನವೇ ಬಿಜೆಪಿ ತಕ್ರಿನ ಹಾಳಾಭ್ಯಾಸ ಲುಕ್ಮಾನ್ ಬಂಟ್ವಾಳ. ವಾರ್ತೆದೇವರ ಕುಡ್ಲನಗರದ ಸ್ಮಾರ್ಟ್ ಸಿಟಿ ಕಾಮಗಾರಿ ಕೆಲಸ ತುರ್ತು ಮುಗಿಪೇರ ಸೂಚನೆ ಕೊಡ್ತನ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನೀಲ್ ಕುಮಾರ್ ಈ ಬಗೆಟ್ ಜನಕ್ಲೆಗ್ ಸಮಸ್ಯೆ ಆವನ್ನಂಚ ಜಾಗ್ರತೆ ವಹಿಸೋಡೊಂದು ಅಧಿಕಾರಿಲೆಗ್ ಪಂತೇರು ಆರು ಕುಡ್ಲ ಮಹಾನಗರ ಪಾಲಿಕೆಡು ಸುದ್ದಿ ಕುಟುಡು ಪಾತಿರ್ದೇರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನೀಲ್ ಕುಮಾರ್ ಸೋಮವಾರ ಕುಡ್ಲ ಮಹಾನಗರ ಪಾಲಿಕೆದ ಆಫೀಸಿಡು ಸುದ್ದಿಗಾರರ ಪಾತಿರ್ದು ಪಾಲಿಕೆ ಸುತ್ತುಡು ಕೈಕದೆ ತೊನ್ನ ಬೇತೆ ಬೇತೆ ಕಾಮಗಾರಿಲಿನ ಸರಿಯಾದ ಅನುಷ್ಠಾನ ಬೊಕ್ಕ ಅವು ನಿಘಂಟದ ವಾಯ್ದೆಡು ಮುಗಿಯರೆ ಅನುಕೂಲ ಆಪನಂಚ ಸಂಬಂಧಪಟ್ಟನ ಇಲಾಖೆಲಿನ ರಾಜ್ಯ ಮಟ್ಟದ ಅಧಿಕಾರಿಲಿನ ಒಟ್ಟುಗು ತುರ್ತು ಸಭೆ ನಡಪಾದು ಅಗತ್ಯ ಕ್ರಮದ ತೊನ್ನೆರೆ ಸೂಚನೆ ಕೊಡ್ತುನೊಂದು ಪಂಡಿರು. ನಗರೋಡು ಈತೆ ಸ್ಮಾರ್ಟ್ ಸಿಟಿ ಕಾಮಗಾರಿ ನಡತೊಂದಿತ್ತದು ಅವಿನ ತುರ್ತು ಮುಗಿಪೆರೆ ಸೂಚನೆ ಕೊರನ ಮಂತ್ರಿಯರು ಜನಕ್ಲಿಗೆ ಸಮಸ್ಯೆ ಆವನ್ನಂಚ ಅಧಿಕಾರಿಗಳು ಜಾಗ್ರತೆ ವಹಿಸೋಡು ವಿಶೇಷವಾದ ಮರೆಯಲೋಡು ಪ್ರಕೃತಿ ಮುನಿದು ಒವ್ವೇ ಜೀವನಷ್ಟ ಆವನ್ನಂಚ ಜಾಗ್ರತೆ ವಹಿಸೋಡೊಂದು ಅರ್ಪಂಡೇರು. ಪರ್ಪಣ ನೀಡಿದ ಯೋಜನೆಲು ಜಲಸಿರಿ ಯೋಜನೆಲು ಇಂಚ ಮಾತ ಕಾಮಗಾರಿಲೇನು ಕಾಲಮಿತಿತ ಉಲಾಯಿ ಮುಗಿಪೆರೆ ಸೂಚನೆ ಕೊಡ್ತುನೊಂದು ಪಂಡನ ಮಂತ್ರಿ ವಿ ಸುನೀಲ್ ಕುಮಾರ್ ಜನ ಬದುಕಿಗೆ ಒವ್ವೇ ಸಮಸ್ಯೆ ಆವನ್ನಂಚ ಕಾಮಗಾರಿಲೇನು ಮುಗಿಪೆರೆ ಅಧಿಕಾರಿಗಳಿಗೆ ಸೂಚನೆ ಕೊರಿಯರು. ಮೇಯರ್ ಪ್ರೇಮಾನಂದ ಶೆಟ್ಟಿ, ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ಪಾಲಿಕೆ ಕಮಿಷನರ್ ಅಕ್ಷಯ್ ಶ್ರೀಧರ್ ಒಟ್ಟುಗಿತ್ತೀರು. ಅಧಿಕಾರಿಗಳಿಗೆ ಕಮಿಷನರಿಗೆ ಮತ್ತು ಡಿಸಿ ಅವರಿಗೆ ಸೂಚನೆ ಕೊಟ್ಟಿದೆ. ಮುಂದಿನ 23-24 ತಾರೀಕಿನ ಹೊತ್ತಿಗೆ ಸಂಬಂಧಪಟ್ಟಂಥ ಇಲಾಖೆಯ ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಇಲ್ಲಿ ಕರೆದು ಒಂದು ಸಭೆಯನ್ನು ನಡೆಸಬೇಕು ಅಂತ. ಗೇಲಿನ ಸಂಬಂಧಪಟ್ಟಂಥ ಅಧಿಕಾರಿ, ಜಲಸಿರಿ 24/7 ಕುಡಿಯುವ ನೀರಿನ ಯೋಜನೆ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ರಾಜ್ಯದ ಅಧಿಕಾರಿ, KUDFನ MD, UGDಯ KUD ಅದರ MD, ಇವರು 3 ಜನರನ್ನು ಕರೆದು ನಾವು ಕೂತು ಒಂದು ಸಭೆಯನ್ನು ನಡೆಸಬೇಕು. ಒಂದು ಸಮನ್ವಯತೆಯನ್ನು ಕಾಪಾಡಿಕೊಂಡು ಬಂದಿರುವಂಥ ಅನುದಾನದ ಕಾಮಗಾರಿಗಳು ಜನಜೀವನಕ್ಕೆ ತೊಂದರೆ ಆಗದಂತೆ ಕಾಮಗಾರಿಯ ಕೆಲಸ ಕಾರ್ಯಗಳು ನಡೀಬೇಕು. ಇಲ್ಲಿ ಸ್ವಲ್ಪ ಸಮನ್ವಯತೆ ಕೊರತೆ ಕಾರಣಕ್ಕೆ ಕಾಮಗಾರಿಗಳ ಚಟುವಟಿಕೆಗಳು ಸ್ವಲ್ಪ ಕುಂಠಿತನೂ ಆಗಿದೆ, ಜನಜೀವನಕ್ಕೆ ತೊಂದರೆನೂ ಆಗಿರುವಂಥ ಪರಿಸ್ಥಿತಿಗಳನ್ನು ನಾವು ಕಂಡಿದ್ದೇವೆ. ಹಾಗಾಗಿ 23-24 ತಾರೀಕಿನ ಹೊತ್ತಿಗೆ ಈ 3 ಇಲಾಖೆಗೆ ಸಂಬಂಧಪಟ್ಟಂಥ ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಕರೆದು ಇಲ್ಲಿ ಒಂದು ಸಭೆಯನ್ನು ಮಾಡಬೇಕು. ಸಭೆಗಿಂತ ಮುಂಚಿತವಾಗಿ ನಾನೇ ಸ್ವತಃ ಅಧಿಕಾರಿಗಳನ್ನು ಕರ್ಕೊಂಡು ಎಲ್ಲೆಲ್ಲಿ ಕಾಮಗಾರಿಗಳಾಗಿದೆ ಎನ್ನುವಂಥ ಸ್ಥಳ ಪರಿಶೀಲನೆಯನ್ನು ಎಲ್ಲ ಅಧಿಕಾರಿಗಳ ನಡುವೆ ಮಾಡಿ ಹೊಂದಾಣಿಕೆ ಮತ್ತು ಸಮನ್ವಯತೆ ಎಲ್ಲಾಗಬೇಕು ಅನ್ನೋದನ್ನು ಸ್ಪಾಟಲ್ಲೇ ನೋಡಿಕೊಂಡು ತೀರ್ಮಾನ ಮಾಡಿ ನಂತರ ಒಂದು ಸುದೀರ್ಘವಾದಂಥ ಒಂದು ಮೀಟಿಂಗನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮೊದಲನೇದು ನಾವು ಮಾಡಿದ್ದೇವೆ. ಎರಡನೇದು, ಈಗ 15ನೇ ಹಣಕಾಸಿನ ಅನುದಾನ ಮತ್ತು ಮಹಾತ್ಮ ಗಾಂಧಿ ವಿಕಾಸ್ ಯೋಜನೆ ಈ 2 ಅನುದಾನಗಳು ಕೂಡ ಮಹಾನಗರ ಪಾಲಿಕೆಗೆ ಬಂದಿದೆ. ಮತ್ತು ಹೇಗೇನು ಇದೇ ಸಮಸ್ಯೆ ಆಗುತ್ತೆ ಅಂದರೆ ಈ ಯೋಜನೆಗಳ ಅನುಷ್ಠಾನಕ್ಕೆ ಬರಬೇಕು ಅಂತಂದಾಗ ಮತ್ತು ಆ ವರ್ಕ್ಗಳು ಕಂಪ್ಲೀಟ್ ಆಗದಲ್ಲೇ ಇದ್ದರೆ ಈ ಯೋಜನೆಗಳು ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಒಂದು ಸಪ್ರೇಟ್ ಆದಂಥ ಬ್ಲಾಕ್ಗಳನ್ನು ನಿರ್ಮಾಣ ಮಾಡಿಕೊಂಡು ಅದು ಎಷ್ಟು ಬ್ಲಾಕು ಏನೋ ತೀರ್ಮಾನ ಮಾಡಬೇಕಿನ್ನ ಒಂದೊಂದೇ ಬ್ಲಾಕ್ನಲ್ಲಿ ಒಂದೊಂದೇ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ನಂತರ ಮುಂದಕ್ಕೆ ಹೋಗಬೇಕು. ಇಡೀ ನಗರದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಏಕಕಾಲದಲ್ಲಿ ಕಾಮಗಾರಿಗಳನ್ನು ಆರಂಭ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಮೂಜನೆ ಪಣವಕಾಸ್ ಆಯೋಗದ ದುಂಬುದ ಗುರ್ಕಾರ್ಯರು ಹಿರಿಯ ಬಿಜೆಪಿ ನಾಯಕ ಎಜಿ ಕೊಡ್ಗಿಂದೆ ಪುದರ್ ಪಡೆದಿತ್ತನ ಅಮಾಸೆ ಬೈಲು ಗೋಪಾಲಕೃಷ್ಣ ಕೊಡ್ಗಿ ಸೋಮವಾರ ಮಣಿಪಾಲದ KMC ಆಸ್ಪತ್ರೆಡು ತೀರಿಯರು. ಅರೆಗೆ 93 ವರ್ಷ ಪ್ರಾಯ ದಂಗದಿತ್ತರು. ಕಾಂಗ್ರೆಸ್ ಪಕ್ಷದ್ದು ಬೈಂದೂರು ಕ್ಷೇತ್ರಡು 2 ಸರ್ತಿ ಶಾಸಕರಾದಿತ್ತನ ಕೊಡ್ಗಿ 1993 ಬಿಜೆಪಿ ಸೇರಿದಿತ್ತೇರು.
ಹಿರಿಯ ಬಿಜೆಪಿ ನಾಯಕರು ಅಮಾಸೆ ಬೈಲು ಗೋಪಾಲಕೃಷ್ಣ ಕೊಡ್ಗಿ ಸೋಮವಾರ ಮಣಿಪಾಲದ ಆಸ್ಪತ್ರೆಯಲ್ಲಿ ತೀರಿರು. ಅವರಿಗೆ 93 ವರ್ಷ ಪ್ರಾಯ ದಂಗದಿತ್ತನು. ಎಜ್ಜಿ ಕೊಡ್ಗಿ ಮೂಜಿನೇ ಪಣವಕಾಸ ಆಯೋಗದ ಗುರುಕಾರ್ಲಾದ ಬೊಕ ಶಾಸಕರ್ಲಾದಲ ಸೇವೆ ಸಂದಾದಿರು. ಕಾಂಗ್ರೆಸ್ ಪಕ್ಷದ್ದು 2 ಸರ್ತಿ ಬೈಂದೂರು ಶಾಸಕರಾದಿತ್ತನ ಕೊಡ್ಗಿ 1993 ಬಿಜೆಪಿ ಸೇರ್ದಿತ್ತೇರು. ಬುಳಿಚಿಲ ಪರ ಕೃಷಿ, ಸೌರ ಕರೆಂಟ್, ಗ್ರಾಮೀಣಾಭಿವೃದ್ಧಿ, ಸುದೆ ಜೋಡಣೆ ಒಂದು ಉಮೇದಿದ ಕ್ಷೇತ್ರಗಳಾದಿತ್ತರು. ಪುಟ್ಟೂರು ಅಮಾಸೆ ಬೈಲ ಬುಳಿಚಿಲ್ ಸಾಧಿಸಿರು. ಅಂಚಾದೆ ಅಮಾಸೆ ಬೈಲು ಸೋಲಾರ್ ಗ್ರಾಮ ಅಂದು ಪಿರ್ಮಿಗೆ ಸಂದಿತ್ತರು. ದೇವರಾಜ ಅರಸು ಕಾಲಡು ಭೂಮ ಸುದೆ ಕಾನೂನು ಅನುಷ್ಠಾನಡು ಎಜಿ ಕೊಡ್ಗಿ ದುಂಬಿತ್ತರು. 2013 ರಾಜಕೀಯದ್ದು ಪಿದೈ ಬತ್ತನಾರು ಗ್ರಾಮ ಸೇವೆ ಮಲ್ತೊಂದು ಬದುಕು ಸಾಗಾವಂದಿತ್ತದು 93 ವರ್ಷ ಪ್ರಾಯಡು ಕರೆದು ಪೋಯಿರು. Wallace present. Wallace pass. Reload. ಪರವಾಗಿ ನನ್ನನ್ನು ಇದನ್ನ ಅರ್ಪಣೆಗೆ ಕಳಿಸ್ಕೊಟ್ಟಿದೆ ಮತ್ತು ನಮ್ಮ ಕೇಂದ್ರದ ಸಚಿವರು, ನಮ್ಮ ರಾಜ್ಯದ ಸಚಿವರಾದಂಥ ಶ್ರೀನಿವಾಸ್ ಪೂಜಾರು, ನಮ್ಮೆಲ್ಲ ಶಾಸಕರುಗಳು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ದೊಡ್ಡ ಮಾರ್ಗದರ್ಶಕರು. ಅದರಲ್ಲೂ ಕೂಡ ನನ್ನ ತೀರ್ಥಹಳ್ಳಿ ಕ್ಷೇತ್ರ ಅವರ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇತ್ತು. ಸ್ವತಃ ಅವರ ಸಿಸ್ಟ್ರ್ ಮನೆ ನನ್ನ ತೀರ್ಥಹಳ್ಳಿಯಲ್ಲಿದೆ. ಹಾಗಾಗಿ ಯಾವಾಗಲೂ ಕೂಡ ಬರ್ತಿದ್ರು. ನಮಗೆಲ್ಲ ತುಂಬ ಆಪ್ತರು, ನನ್ನ ಮಾರ್ಗದರ್ಶಿಗಳು. ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಚುನಾವಣೆ ನಿಲ್ಲಲ್ಲ, ಆದರೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಒಬ್ಬನನ್ನು ಗೆಲ್ಲಿಸ್ತೀನಿ ಅನ್ನುವಂಥ ಸಂಕಲ್ಪವನ್ನು ಮಾಡಿ ಶ್ರೀನಿವಾಸ್ ಶೆಟ್ಟರನ್ನ ಚುನಾವಣೆಗೆ ನಿಲ್ಲಿಸಿದ್ರು. ಅದರ ಹಿಂದೆ ಅವರದ್ದೇ ಬಹಳ ದೊಡ್ಡ ಪಾತ್ರ. ನಾನು ರಾಜಕೀಯ ಆರಂಭ ಮಾಡಿದ್ದು ಕೂಡ ಅವರ ಕೈ ಕೆಳಗೇನೆ. ರಾಷ್ಟ್ರ ಸೇವಕ ಸಮಿತಿಯಲ್ಲಿ ಕೆಲಸ ಮಾಡ್ತಿದ್ದೆ, ಭಾರತೀಯ ಕಿಸಾನ್ ಸಂಘದಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಇದನ್ನು ನೋಡಿ ಇದ್ದಕ್ಕಿದ್ದಾಗೆ ಒಂದಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಘೋಷಣೆ ಮಾಡಿದರು. ಬಹುತೇಕ ಅವರು ಯಶಸ್ಸಿನ ಗುರಿಯನ್ನು ಮುಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅವರು ಸೌಭಾಗ್ಯ ಸಂಜೀವಿನಿ ಮತ್ತು ಇಡೀ ದೇಶ ಗಮನ ಸೆಳೆಯುವಂಥ ಅಮಾವಾಸ್ಯೆಯನ್ನು ಅವರ ಇರುವಂಥವರ ತಾಯ್ನೆಲ ಅಮಾವಾಸ್ಯೆಯನ್ನು ಮತ್ತು ಮಂಚೆಟ್ಟು ಗ್ರಾಮವನ್ನು ಸಂಪೂರ್ಣ ಸೋಲರೀಕರಣ ಮಾಡಿದಂಥ ಪ್ರಥಮ ಗ್ರಾಮ ಪಂಚಾಯತಿ ಅಂತ ಹೇಳಿದರೆ ರಾಜ್ಯ ಮಾತ್ರ ಅಲ್ಲ, ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿ ಅಮಾವಾಸ್ಯೆ ಗ್ರಾಮ ಪಂಚಾಯತು ಪೂರ್ಣ ಸೋಲರೀಕರಣವಾದಂಥ ಒಂದು ಗ್ರಾಮ ಪಂಚಾಯತಿ ಅಂತ ನಮಗನಿಸುತ್ತೆ. ಹಾಗಾಗಿ ಕೊಡಗಿಯವರ ಸಾಧನೆಗೆ ನಾವು ಹೊರಗೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲದಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಸರ್ಕಾರಿ ಶಾಲೆಡ್ಲ ಎಡ್ಡೆ ಬರೌತಿ ಕುಣ್ ಪನ್ಪಣೆಗೆ ಉದಾರ್ಮೆ ಕಲ್ಕಟ್ಟ ಶಾಲೆ ಎಂದು ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕೆ ಯುಟಿ ಖಾದರ್ ಪಂತೇರು. ಮಂಜಿನಾಡಿ ಕಲ್ಕಟ್ಟದ ಜಿಲ್ಲಾ ಪಂಚಾಯತ್ ಶಾಲೆಯಲ್ಲಿ ಹೆಚ್ಚ ಮಾರ್ಕ್ಸ್ ದೆತ್ತಿನ ಜೋಕ್ಲಿಗ್ ನಡಪಾಯಿನ ಮೆಚ್ಚುಗೆದ ಲೀಸಿಡ್ ಆರು ಪಾತೇರಿಯರು. ಉಳ್ಳಲ ಕ್ಷೇತ್ರದ ಮಂಜಿನಾಡಿ ಕಲ್ಕಟ್ಟದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರೌಢಶಾಲೆಡು 2021-22 ಸಾಲದ SSLC ಪರೀಕ್ಷೆಡು ಎಡ್ಡೆ ಮಾರ್ಕ್ಸ್ ದೆತ್ತಿನ ಜೋಕ್ಲಿಗ್ ಮೆಚ್ಚುಗೆದ ಲೇಸಿದು ಇದ್ದೀರು. ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಸೊನ್ಪ ಶೇಕಡದ ಹೆಚ್ಚ ಮಾರ್ಕ್ಸ್ ದೆತ್ತಿನ 15 ಆಣಬೊಕ್ಕ ಪುಂಜುಕ್ಲಿಗ್ ಮರ್ಯಾದೆ ಮಲ್ತದ ಮೆಚ್ಚುಗೆ ತಿಳಿಪಾಯರು. ಯುಟಿ ಖಾದರ್ ಪತಿರ್ದು ಶಾಲೆದ ಆಡಳಿತ ವರ್ಗ ಕಲ್ಪವನಕ್ಲು ಊರ್ದ ಜನಪ್ರತಿನಿಧಿರಿನ ಒಗ್ಗಟ್ಟದ ಪ್ರಯತ್ನದ್ದು ಕಲ್ಕಟ್ಟ ಶಾಲೆ ಜೋಕುಡು ಶೇಕಡ 0 ಹೆಚ್ಚ ಮಾರ್ಕ್ಸ್ ದೆಪ್ಪೆರ ಸಾಧ್ಯ ಆತಂಡು. ಬರವದ ಒಟ್ಟುಗೂ ವ್ಯಕ್ತಿತ್ವ ಕಟ್ಟುನ ಕೆಲಸ ಅವಡು ಮನುಷ್ಯತ್ವ ಸೋದರತೆದ ವ್ಯಕ್ತಿತ್ವ ಬುಳೆಪಾವಡು ಪಂಡೇರು. ಎಡ್ಡೆ ಬರವು ಸರ್ಕಾರಿ ಶಾಲೆ ತಿಕ್ಕೊಂಡು ಪನ್ಪಣೆಗೆ ಉದಾರ್ಮೆ ಕಲ್ಕಟ್ಟ ಶಾಲೆ BEO ಇಂಜಿನಿಯರ್ ಕಲ್ಪವನಕ್ಲು ಮಾತ ಸೇರಿದು ಶಾಲೆ ಕಟ್ಟೋಣದ ಬಗೆಟ್ ಒಂಜಿ ರೂಪ ತಯಾರಿ ಬೇಗ ಮಲ್ಕೊಂಡು ಕ್ಷೇತ್ರದ ಪ್ರತಿಯೊಂದು ಶಾಲೆಗಳ ಅನುದಾನ ಕೊಡ್ದು ಹೊಸ ಕಟ್ಟೋಣ ಕಟ್ಟದು ಜೋಕ್ಲೆ ಕಲ್ಪೆರ ಎಡ್ಡೆ ವಾತಾವರಣ ಉಂಡು ಮಲ್ತದೆಂದು ಯುಟಿ ಖಾದರ್ ಪಂಡೇರು. ನಮ್ಮೆಲ್ಲರ ಒಗ್ಗಟ್ಟಿನ ಪ್ರಯತ್ನದ ಕಾರಣ ಇವತ್ತು ಈ ಎಲ್ಲ ವಿದ್ಯಾರ್ಥಿನಿಯರು ಅತ್ಯುತ್ತಮವಾದ ಮಾರ್ಕ್ ಪಡೆಯುವಂಥ ಅವಕಾಶ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಏನು ಇವತ್ತು ಅವತ್ತು ಈ ಒಂದು ಪ್ರದೇಶದಲ್ಲಿ ಶಾಲಾ ಪ್ರಾರಂಭ ಮಾಡಿದ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಕಲ್ಕಟ್ಟ ಮತ್ತು ಈ ಸುತ್ತಮುತ್ತಲಿನ ಪ್ರತಿಯೊಂದು ಮನೆಯಲ್ಲಿ ಕೂಡ ಭವಿಷ್ಯದ 10-15 ವರ್ಷಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಇಂಜಿನಿಯರ್ ಬರಬೇಕು, ಒಬ್ಬ ಅಡ್ವೊಕೇಟ್ ಬರಬೇಕು, ಪೊಲೀಸ್ ಆಫೀಸರ್ ಆಗಬೇಕು, ಒಬ್ಬ ಸೋಷಿಯಲ್ ಆಕ್ಟಿವಿಟಿ ಬರಬೇಕು, CA ಆಗಬೇಕು. ಅದರ ಪ್ರತಿಯೊಂದು ಕ್ರಾಂತಿಕಾರಿ ಬದಲಾವಣೆ
ಪ್ರತಿಯೊಂದು ಮನೆಯಲ್ಲಿ ಬರಬೇಕೆಂಬ ಕನಸಿನೊಂದಿಗೆ ಈ ಶಿಕ್ಷಣ ಸಂಸ್ಥೆ ಸಹಕಾರ ಕೊಡೋ ವಿಚಾರ ಇವತ್ತಾಯಿತು. ನೀವು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಅಡ್ವೊಕೇಟ್ ಆಗ್ಬೋದು, ಪೊಲೀಸ್ ಆಫೀಸರ್ ಆಗ್ಬೋದು, ನೀವು ಫಿಸಿಯೋಥೆರಪಿಸ್ಟ್ ಆಗ್ಬೋದು, ಆಡಿಯಾಲಜಿಸ್ಟ್ ಆಗ್ಬೋದು, ಎಷ್ಟೋ ಅವಕಾಶಗಳು ಇವತ್ತಿದೆ. ಒಂದು ತಿಂಗಳಿಗೆ 50,000, 60,000, 70,000 ಸಂಬಳ ನಿಮಗೆ ಬರೋದು ಅವಕಾಶ ಕೂಡ ಆಗ್ತದೆ. ನಮ್ಮ ಕಣ್ಣ ಮುಂದೆ ನಾನು ಇವತ್ತು ಕಾಣ್ತಿದ್ದೇನೆ. ನನಗೆ ಒಂದು ಈ ಶಾಲೆಯಲ್ಲಿ ಮಾರ್ಕ್ ಪಡೆದದ್ದು ಒಂದು ಬಹಳ ಸಂತೋಷ. ಮತ್ತೆ ಸ್ವಲ್ಪ ಹೆಚ್ಚು ಸಂದೇಶ ಅಂತ ಹೇಳಿದೆ, ಎಲ್ಲ ಕಡೆ ಕೂಡ ಹುಡುಗರಿಗೆ ಕಡಿಮೆ ಮಾರ್ಕ್, ಹುಡುಗಿಯರಿಗೆ ಜಾಸ್ತಿ ಮಾರ್ಕ್. ಇಲ್ಲಿ ನಾವು ಹುಡುಗರು ಮರ್ಯಾದೆ ಉಳಿಸಿದ್ದಾರೆ ನಮ್ದು ಇಲ್ಲದ ಗ್ಯಾಸ್ ಸಿಲಿಂಡರ್ ಪುಡದು ರಟ್ಟದು ಇರುವರಿಗೆ ಪೆಟ್ಟಾಯಿನ ಸಂಗತಿ ಆದಿ ಓಡಿಪದ ಮೂಡು ಬುಟ್ಟುಡು ನಡೆತಂದ್ರೆ ಅಡಿಪಿಲ್ಲದ ಭಾಜನ ಸಾಧನ ಮಾತ ಪೊತ್ತು ಪೋತನು. ಗ್ಯಾಸ್ ಸಿಲಿಂಡರ್ ಪುಡದು ರಟ್ಟದು ಇರುವರಿಗೆ ಪೆಟ್ಟಾಯಿನ ಸಂಗತಿ ಆದಿ ಓಡಿಪದ ಮೂಡು ಬೊಟ್ಟುಡು நடத்துது. ಮೂಡುಬುಟ್ಟದ ಗೋಪಾಲ ಪನ್ಪುನಾರನ ಇಲ್ಲಡು ಗ್ಯಾಸ್ ಸಿಲಿಂಡರ್ ಪುಡದಿತ್ತದು ಇಲ್ಲದ ಸಾವಿತ್ರಿ ಪನ್ಪುನಾರಿಗೆ ಬೊಕ್ಕ ನನ್ನೂರಿಯಾಗ ಪೆಟ್ಟಾತನನ್ನು ತಿರಿದು ಬೈದಿದೆ. ಸಿಲಿಂಡರ್ ಪುಡೈನ ರಭಸಗೂ ಇಲ್ಲದ ಪೀಠ ಸಾಧನಲು ಮಾತ ಪೊತ್ತುದು ಪೋತುಡು. ಅಡ್ಪಿಲ್ದ ಬಾಜನ ಮಾತ ಓಲೋಲು ರಟ್ಟದಂಡು. ಅಡ್ಪಿಲ್ಲಿಡಿತ್ತಿನ ಸಿಲಿಂಡರ್ಗೆ ಸೂ ಪತ್ತದು ಅಪಗನೆ ಪುಡದು ಸೂ ಇಡೀ ಕೋಣಿಗೆ ಪದ್ರದಂಡು. ಸೊರಕೇಂಡಿ ಸಾತು ಇಲ್ಲಡಿತ್ತಿನಕ್ಲು ಪಿದೇ ಬೈಲ್ತದೇರು ಸಮಾಜ ಸೇವಕರು ಈಶ್ವರ ಮಲ್ಪೆ ಬುಕ ಸುತ್ತಮುತ್ತದಕ್ಲು ಸೂ ತೆಕ್ಕಾಯರು. ಇಂಟರ್ವ್ಯೂಗೊಂದು ಬೆಂಗಳೂರಿಗೂ ಪೋದಿತ್ತಿನ ಬಂಟ್ವಾಳ ಕಾರ್ಯತಡ್ಕದ ದಿವ್ಯ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆದ ಟೀಚರ್ ಭಾರತಿ ಹೃದಯಾಘಾತ ಆದ ತೀರ್ನ ಬೇಜಾರದ ಸಂಗತಿ ನಡೆದತಂದು. ಅವರಿಗೆ 42 ವರ್ಷ ಪ್ರಾಯ ಆದಿತ್ತೇನೆ. ಇಂಟರ್ವ್ಯೂಗೊಂದು ಪೋಯಿನ ಬಂಟ್ವಾಳ ಕಾರ್ಯತಡ್ಕದ ಟೀಚರ್ ಭಾರತಿ ಬೆಂಗಳೂರು ಹೃದಯಾಘಾತ ಆದ ತೀರ್ನ ಸಂಗತಿ ನಡೆದತಂದು. ಅವರಿಗೆ 42 ವರ್ಷ ಪ್ರಾಯ ಆದಿತ್ತಂದು. ಕಾರ್ಯತಡ್ಕದ ದಿವ್ಯ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಡು ಟೀಚರ್ ಆದುಪ್ನ ಭಾರತಿ ಬೆಳ್ತಂಗಡಿ ತಾಲೂಕು ಕಳೆಂಜ ಗ್ರಾಮದ ಉದ್ರೇಜದಾರ ಆದಿತ್ತದು. ಜೂನ್ 14 ಸಂದರ್ಶನಗೂ ಬೆಂಗಳೂರಿಗೂ ಪೋದಿತ್ತಿರು. ಅವಲಾರಿಗೆ ಹೃದಯಾಘಾತ ಆತಂಡು. ಅಪಗನ್ಯಾರನ್ನು ವಿಕ್ಟೋರಿಯಾ ಆಸ್ಪತ್ರೆ ಕೊನೊತ್ತಿರು. ಆಂಡಾರ ಅಪಗನೆ ತೀರದಿರಂದು ತಿರಿದು ಬೈದೇನೆ. ಭಾರತಿ ಕರಿನ 8 ವರ್ಷಲೆಡ್ದು ದಿವ್ಯ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಡು ಟೀಚರ್ ಆದುಳ್ಳೇರು. ಕಂಡನಿ ಮೇಲಂತ ಬೊಟ್ಟು ಕಾಲೇಜ್ ಉಪನ್ಯಾಸಕರು ಡಾಕ್ಟರ್ ಕುಶಾಲಪ್ಪ ಮಗಿ ಬೊಕ್ಕ ಮಗಳಿನ ಆರ ಅಗತದಿರು. ನೂಪುರ್ ಶರ್ಮಾ ಸೇರಿನಂಚ ಪಾಕಜನ ಇತ್ತೆ ಪ್ರವಾದಿಲಿನ ಬಗೆಟ್ ಬೋಡ್ಚಂದಿನ ಪಾತೆರ ಪನೊಂದುಲೇರು ಬೇತೆ ಧರ್ಮಗೂ ಕುಚ್ಚನೆ ಮಲ್ಪನವು ಬಿಜೆಪಿ ದಕ್ಕಿನ ಹಾಳ ಅಭ್ಯಾಸ ಅಂದು ಜಿಲ್ಲಾ ಯುವ ಕಾಂಗ್ರೆಸ್ ಗುರುಕಾರ್ಯರು ಲುಕ್ಮಾನ್ ಬಂಟ್ವಾಳ ದೂರದೇರು. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಗುರುಕಾರ್ಯರು ಲುಕ್ಮಾನ್ ಬಂಟ್ವಾಳ ಸೋಮವಾರ ಕುಡ್ಲದ ಕಾಂಗ್ರೆಸ್ ಭವನಡು ಸುದ್ದಿಕೂಟಡು ಪಾತಿರ್ದು. ಉತ್ತರ ಪ್ರದೇಶ ಸರ್ಕಾರದ ಎದುರು ಧರ್ಮದ ಎದುರು ಪಾತಿರ್ನ ಕಣ ಇಲ್ಲಿನ ನೆಲಸಮ ಮಲ್ಪನ ಬುಲ್ಡೋಸರ್ ಕಾರ್ಯಾಚರಣೆ ಮಲ್ಪುನಿಗೆ ಇಂಕ್ಲು ವಿರೋಧ ಮಲ್ಪುವ ಇಂಚಿನ ಸೆಲೆಕ್ಟೆಡ್ ಬುಲ್ಡೋಸರ್ ಕಾರ್ಯಾಚರಣೆಗೆ ವಿರೋಧ ಉಂಡು. ಇತ್ತ ಕೆಲವು ರಾಜ್ಯಲಿನ ಬಿಜೆಪಿ ನಾಯಕರು ಯುಪಿ ಮಾದರಿದ ಬುಲ್ಡೋಸರ್ ಕಾರ್ಯಾಚರಣೆ ನಡಪವನ ಪಾತೆರ ಪನೊಂದುಲ್ಲಿರು. ಸಂಘ ಪರಿವಾರ ಬಿಜೆಪಿ ನಾಯಕರಿಗೆ ಸಂವಿಧಾನದ ಮಿತ್ತು ಒಂಜಿಚೂರು ನಂಬಿಕೆ ಇಜ್ಜನ್ನಂಚಾತನೆಂದು ಪಂಡಿರು. ಪಾಠಬೂಕದ ವಿಚಾರಡು ಕೋಮುವಾದಿ ವಿಚಾರ ತಲ್ಲದು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿಗೆ ಅಪಮಾನ ಮಲ್ತದಂಡು ಎಂಕ್ಲು ವೈಚಾರಿಕವಾದ ಹೋರಾಟ ಮಲ್ಪುವ ನಿಕ್ಲು ವೈಚಾರಿಕವಾದ ಹೋರಾಟ ನಡಪಾಯರ ಬಯಕಂಡ ಎಂಕ್ಲು ತಯಾರುಲ್ಲ ಅಂದು ಲುಕ್ಮಾನ್ ಪಂಡಿರು. ನೂಪುರ್ ಶರ್ಮಾ ಸೇರಿನಂಚ ಪಾಕಜನ ಇತ್ತೆ ಪ್ರವಾದಿಲಿನ ಬಗೆಟ್ ಬೋಡ್ಚಂದಿನ ಪಾತಿರ ಪನೊಂದುಲ್ಲಿರು. ದೇಶಡು ಭಾರೀ ಪ್ರತಿಭಟನೆ ನಡೆತಿ ಬೊಕ್ಕ ನೂಪುರ್ ಶರ್ಮಾ ಮಿತ್ತು ಕ್ರಮದ ತಂದೇರು. ಬೇತೆ ಧರ್ಮಗೂ ಕುಚ್ಚನೆ ಮಲ್ಪನವು ಬಿಜೆಪಿ ದಕ್ಕಿನ ಹಾಳ ಅಭ್ಯಾಸ ಅಂದು ಯುವ ಕಾಂಗ್ರೆಸ್ ಜಿಲ್ಲಾ ಗುರುಕಾರ್ಯರು ಲುಕ್ಮಾನ್ ಬಂಟ್ವಾಳ ಪಂಡೇರು. ಏನು ನುಪುರ್ ಶರ್ಮಾ ಮತ್ತು ನವೀನ್ ಜಿಂದಾಲ್ರವರು ಮೇಲೆ ಏನು BJP ಅವರು ಆ್ಯಕ್ಷನ್ ಈಗಾಗಲೇ ತೆಗೆದಿದ್ದಾರೆ. ಇಂಟರ್ನ್ಯಾಷನಲ್ ಪ್ರೆಷರ್ ಬಂದ ಮೇಲೆ ಆ್ಯಕ್ಷನ್ ಈಗಾಗಲೇ ತೆಗೆದಿದ್ದಾರೆ. ಆದರೆ ಭಾರತದಾದ್ಯಂತ ಬಹಳಷ್ಟು ಹೋರಾಟಗಳು ಸಂಘರ್ಷಗಳು ನಡೀತಾವೆ ಇವೆ ಅವರನ್ನು ಬಂಧಿಸಬೇಕಂತ. ಇದೇ UPಯಲ್ಲಿ ಒಬ್ಬಳು ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯ ವಿದ್ಯಾರ್ಥಿ ನಾಯಕಿ ಈಗಾಗಲೇ ಅವರು JNU ಅಲ್ಲಿ ತಮ್ಮ ಈ ವಿದ್ಯಾರ್ಥಿ ಆಗಿದ್ದಾಳೆ. ಆಫ್ರಿನ್ ಫಾತಿಮಾ ಅವರ ಮನೆಯನ್ನು ಅವರು NRC CA ಪ್ರೊಟೆಸ್ಟಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಅದೇ ರೀತಿ ಈ ನಮ್ಮ ನುಪುರ್ ಶರ್ಮಾ ಮತ್ತು ನವೀನ್ ಜಿಂದಾಲ್ ಏನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಪ್ರಾಫೆಟ್ ಮೊಹಮ್ಮದನ್ನು ಅವಹೇಳನ ಮಾಡುವಂಥ ಸ್ಟೇಟ್ಮೆಂಟ್ ಮಾಡಿದ್ದಕ್ಕೆ ಅವರನ್ನು ಬಂಧಿಸಬೇಕು ಅಂತ ಹೇಳುವಂಥ ಪ್ರೊಟೆಸ್ಟಲ್ಲಿ ಅವರು ಪಾಲ್ಗೊಂಡಿದ್ದಕ್ಕೆ ಅವರ ಮನೆಯನ್ನು ನೆಲಸಮ ಮಾಡಲಾಗಿದೆ ಬುಲ್ಡೋಸರಿಂದ. ಅವರ ತಂಗಿಯನ್ನು ಅರೆಸ್ಟ್ ಮಾಡಲಾಗಿದೆ, ಅವರನ್ನು ಡಿಟೈನ್ ಮಾಡಲಾಗಿದೆ, ಅವರ ತಂದೆಯವರನ್ನು ಡಿಟೈನ್ ಮಾಡಲಾಗಿದೆ. ಇಂತಹ ಸಿಲೆಕ್ಟೆಡ್ ಏನು ಬುಲ್ಡೋಸರ್ ರಾಜ್ ನಡೆಸ್ತಾ ಇರುವುದನ್ನು ನಾವು ಖಂಡಿಸ್ತೇವೆ. ಮತ್ತು ಕೆಲವು ರಾಜ್ಯ BJP ನಾಯಕರು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನಾವು UP ಮಾಡೆಲನ್ನು ಬುಲ್ಡೋಸರ್ ರಾಜನ್ನು ನಾವು ಕರ್ನಾಟಕ ಸ್ಟೇಟಲ್ಲೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವರು ಏನು ಸಂಘ ಪರಿವಾರ ರಾಜ್ಯ BJP ನಾಯಕರು ಇವರು ಸಂವಿಧಾನದ ಮೇಲೆ
ಒಂದಿಷ್ಟು ನಂಬಿಕೆ ಇಲ್ಲದವರು, ಕಾನೂನು ಕೋರ್ಟ್ ಕಚೇರಿಗಳಲ್ಲಿ ಸಂವಿಧಾನದ ಏನು ಇದು ಪರಿಮಿತಿಯಲ್ಲಿ ನಂಬಿಕೆ ಇಲ್ಲದವರು, ಇನ್ಸ್ಟೆಂಟ್ ಜಸ್ಟಿಸ್ ಕೊಡುವುದರಲ್ಲಿ ನಂಬಿಕೆ ಇಡುವವರು, ಮತ್ತು ಮೆಜಾರಿಟೇರಿಯನ್ ಪಾಲಿಟಿಕ್ಸ್ ನಡೆಸಿ ಮೆಜಾರಿಟಿಯನ್ನು ಖುಷಿಪಡಿಸಲಿಕ್ಕೋಸ್ಕರ ಏನನ್ನೂ ಮಾಡಲಿಕ್ಕೆ ಇವರು ರೆಡಿಯಾಗಿದ್ದಾರೆ. ಇಸ್ಮಾಯಿಲ್, ಸಮ್ರಾನ್, ಸಮೀದ್ ಅಖ್ತರ್ ಇಂಚ ಯುವ ಕಾಂಗ್ರೆಸ್ ನಾಯಕರು ಸುದ್ದಿಕೂಟುಡಿದ್ದೇರು. ನರೇಂದ್ರ ಮೋದಿ ಕೇಂದ್ರಡು ಬಿಜೆಪಿದ ಆಡಳಿತ ಪತ್ತಿಬೊಕ್ಕ ಕರಿನ 8 ವರ್ಷಗಳು ದೇಶ ಭಾರಿ ಎಡ್ಡೆ ಸಾಧನೆ ಮಲ್ತದನೆಂದು ಬಿಜೆಪಿ ರಾಜ್ಯ ಮಾಹಿತಿದಾರರು ಗಣೇಶ್ ಕಾರ್ಣಿಕ್ ಪಂತೇರು. ಆರು ಕುಳ್ಳದ ಪತ್ರಿಕಾ ಭವನೋಡು ಸುದ್ದಿಕೂಟುಡು ಪಾತೇರಿಯರು. ಭಾರತೀಯ ಜನತಾ ಪಕ್ಷದ ರಾಜ್ಯ ಮಾಹಿತಿದಾರರು ಗಣೇಶ್ ಕಾರ್ಣಿಕ್ ಅಂಗಾರೆ ಕುಳ್ಳದ ಪತ್ರಿಕಾ ಭವನೋಡು ಸುದ್ದಿಕೂಟುಡು ಪಾತಿರ್ದು ನರೇಂದ್ರ ಮೋದಿ ಕೇಂದ್ರಡು ಆಡಳಿತ ಪತ್ತು ನೀಡಿದ ಬೊಕ್ಕ ಕರಿನ 8 ವರ್ಷಡು ದೇಶ ಭಾರಿ ಎಡ್ಡೆ ಸಾಧನೆ ಮಲ್ತದೆ. ದೇಶಡು ಬದಲಾವಣೆದ ಶಕೆನು ಪ್ರಧಾನಿ ಮೋದಿ ಶುರು ಮಲ್ತದು ಭಾರತಡು ಇತಿಹಾಸ ಸೃಷ್ಟಿ ಮಲ್ತದಿರಂದು ಪಂಡಿರು. ಪ್ರಧಾನಿ ಶುರು ಮಲ್ತದ್ನ ಮನ್ ಕಿ ಬಾತ್ ಹಿಡ್ದವರ ಇಲ್ಲಿ ಇಲ್ಲಡೆ ಮುಟ್ಟುದಿರು. ನರೇಂದ್ರ ಮೋದಿಯರ್ನ 8 ವರ್ಷಲಿನ ಸುಶಾಸನ ನಮ್ಮ ಭಾರತನು ಆತ್ಮನಿರ್ಭರ ಶ್ರೇಷ್ಠ ಭಾರತ ಆಪುನಂಚ ಕೊನದು ಪೋಂದುಲ್ಲೇರು. ಪೊಂಜುಲಿನ ಗಟ್ಟಿಮುಟ್ಟು ಕೋವಿಡ್ ನಿರ್ವಹಣೆ ಸಮರ್ಥವಾದ ಮಲ್ತದಿತ್ತದು. ಗರೀಬ್ ಕಲ್ಯಾಣ ಯೋಜನೆಲು ಭಾರಿ ಎಡ್ಡೆ ವಿದೇಶಾಂಗ ನೀತಿ, ಕೃಷಿಕರ್ನ ಆದಾಯ ರಡ್ಡು ಪಾಲು ಹೆಚ್ಚು ಮಲ್ಪೆರ ಕ್ರಮ, ಬರೋ ಕ್ಷೇತ್ರಡು ಬದಲಾವಣೆ, ಉಲಾಯ್ದ ಭದ್ರತೆಗೆ ಮೋದಿತೊನ್ನ ನಿರ್ಧಾರ ಮಾತ ಭಾರತ ಲೋಕೊಡೆ ಮರ್ಯಾದೆ ಪಡೆಪುನಂಚ ಮಲ್ತದನೆಂದು ವಿಧಾನ ಪರಿಷತ್ದ ದುಂಬುದ ಸದಸ್ಯರಲಾದ ಪುನಃ ಗಣೇಶ್ ಕಾರ್ಣಿಕ್ ಪಂಡೇರು. ಕೋವಿಡ್ ಲಸಿಕೆ ಮಾರುವುದರ ಮೂಲಕ ಒಂದು ಆರ್ಥಿಕ ವ್ಯವಹಾರದ ದೃಷ್ಟಿಕೋನ ಅನೇಕ ರಾಷ್ಟ್ರಗಳು ಮಾಡ್ಕೊಂಡು ಬಂದಿದ್ರೆ, ಅತ್ಯಂತ ಕಡಿಮೆ ಅವಧಿಯಲ್ಲಿ ಲಸಿಕೆ ಉತ್ಪಾದನೆ ಮಾಡಿ 90 ರಾಷ್ಟ್ರಗಳೊಂದಿಗೆ, ಅದರಲ್ಲೂ ವಿಶೇಷವಾಗಿ 27 ರಾಷ್ಟ್ರಗಳೊಂದಿಗೆ ಆ ಲಸಿಕೆಯನ್ನು ಉಚಿತವಾಗಿ ಹಂಚಿಕೊಂಡಿರುವಂಥದ್ದು. ಈ ಅನೇಕ ಸಂಗತಿಗಳನ್ನು ಗಮನಿಸಿದಾಗ ನಮ್ಮ ಪರಂಪರೆಯಲ್ಲಿ ನಾವು ನಂಬಿರುವಂಥ ಏನು ಸಿದ್ಧಾಂತ ಇದೆ, ಮತ್ತು ಬಹಳ ಸಂದರ್ಭಗಳಲ್ಲಿ ಅದನ್ನು ಮಾನ್ಯ ಪ್ರಧಾನಮಂತ್ರಿಗಳು ಉಲ್ಲೇಖ ಮಾಡ್ತಾರೆ, ವಸುಧೈವ ಕುಟುಂಬಕಂ ಅಂತ ಹೇಳಿ. ಇಡೀ ಜಗತ್ತನ್ನೇ ಒಂದು ಕುಟುಂಬ ಹೇಳುವಂಥ ಭಾವನೆಯಿಂದ ಜಗತ್ತನ್ನು ಈ ಭಾರತ ದೇಶ ಕಳೆದ 8 ವರ್ಷಗಳಲ್ಲಿ ನೋಡಿರುವಂಥದ್ದು ಇವತ್ತು ಇಡೀ ಜಗತ್ತಿನಲ್ಲಿ ಭಾರತದ ವಿಶ್ವಾಸಾರ್ಹತೆ ಮತ್ತು ಭಾರತದ ನಾಯಕತ್ವ, ಜಗತ್ತು ಎದುರಿಸುವಂಥ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಅಥವಾ ಇನ್ನೂ ಅನೇಕ ಈ ರೀತಿಯ ಜಾಗತಿಕ ಸಮಸ್ಯೆಗಳು, ಅಥವಾ ರಿನ್ಯೂಬಲ್ ಎನರ್ಜಿನಲ್ಲಿ ಇವತ್ತು ಲೀಡರ್ಶಿಪ್ ಕೊಟ್ಟಿರುವಂಥದ್ದು, ಇದೆಲ್ಲದಲ್ಲಿಯೂ ಕೂಡ ಅತ್ಯಂತ ಪರಿಣಾಮಕಾರಿಯಾದ ವಿದೇಶಾಂಗ ನೀತಿಯನ್ನು ಇವತ್ತು ಭಾರತ ಜಗತ್ತಿಗೆ ಬಿಟ್ಟುಕೊಟ್ಟಿದೆ. ಇನ್ನು ಎರಡನೇದು, ನಾವು ನಿರಂತರವಾಗಿ ಎದುರಿಸ್ತಿರುವಂಥ ಸಮಸ್ಯೆ ನಮ್ಮ ಗಡಿಯ ಭದ್ರತೆಯ ಕುರಿತಾದ ಆತಂಕಗಳು, ಸಶಸ್ತ್ರ ಪಡೆಗಳ ಸಬಲೀಕರಣ ಮತ್ತು ಅದಕ್ಕಾಗಿ ಕೈಗೆತ್ತಿಕೊಂಡಿರುವಂಥ ಕ್ರಮಗಳು. ಸುಮಾರು 4,50,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ದೇಶದ ಗಡಿಯುದ್ದಕ್ಕೂ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದರಲ್ಲಿ, ನಮ್ಮಲ್ಲಿ ಗಡಿಯುದ್ದಕ್ಕೂ ಇರುವಂಥ ಹೈವೇಗಳೇನಿದೆ ಅಥವಾ ಮುಖ್ಯ ರಸ್ತೆಗಳೇನಿದ್ದಾವೆ, ಆ ಯಾವ ರಸ್ತೆಗಳನ್ನು ಕೂಡ ವಿಮಾನಗಳು, ಫೈಟರ್ ಪ್ಲೇನ್ಸ್ ಲ್ಯಾಂಡ್ ಆಗುವಂಥ ರೀತಿಯಲ್ಲಿ ಡೆವಲಪ್ ಮಾಡಿರಲಿಲ್ಲ. ಯುದ್ಧದ ಅವಶ್ಯಕತೆ, ಯುದ್ಧ ಪ್ರಾರಂಭ ಆದರೆ ಮಾಡುವಂಥ ಮೊದಲನೇ ಕೆಲಸ ಅಂತ ಹೇಳಿದರೆ ವಿಮಾನ ನಿಲ್ದಾಣಗಳನ್ನು ನಾಶ ಮಾಡುವಂಥದ್ದು, ಸೊ ದ್ಯಾಟ್ ಫೈಟರ್ ಏರ್ಕ್ರಾಫ್ಟ್ಸ್ ಕ್ಯಾನ್ ನೆವರ್ ಲ್ಯಾಂಡ್ ಆ್ಯಂಡ್ ಟೇಕ್ ಆಫ್. ಹಾಗಾದರೆ ಆಲ್ಟರ್ನೇಟಿವ್ ಏನು? ಆ ರಸ್ತೆಗಳನ್ನೇ ವಿಮಾನ ನಿಲ್ದಾಣದ ಥರ ಅಥವಾ ರನ್ವೇ ಥರ ಪರಿವರ್ತನೆ ಮಾಡುವ ಈ ರೀತಿಯ ಅನೇಕ ಸಂಗತಿಗಳು. ಚೀನಾದ ಬೀಜಿಂಗಿಗೆ ಹೋಗಿ ಬಾಂಬ್ ಹಾಕಿ ಹಿಂದಿರುಗಬಲ್ಲಂಥ ಸಾಮರ್ಥ್ಯ ಇರುವಂಥ ವಿಮಾನಗಳು ನಮ್ಮಲ್ಲಿ ಇರಲಿಲ್ಲ. ನಮ್ಮಲ್ಲಿ ಈ ರೀತಿಯ ಅನೇಕ ಸಂಗತಿಗಳನ್ನು ಮಾಡಿರುವಂಥದ್ದು. ಮತ್ತು ಯಾವುದನ್ನು ನಾವು ಕ್ಷಿಪಣಿಗಳು ಅಂತ ಹೇಳ್ತೀವಿ, ಬೇರೆ ಬೇರೆ ಸರ್ಫೇಸ್ ಟು ಸರ್ಫೇಸ್, ಸರ್ಫೇಸ್ ಟು ಏರ್, ಏರ್ ಟು ಏರ್, ಗ್ರೌಂಡ್ ಟು ಏರ್, ಅನೇಕ ಸಂಗತಿಗಳು, ಕ್ಷಿಪಣಿಗಳ ಬೆಳವಣಿಗೆ, ಇದಕ್ಕೆ ಆದ್ಯತೆ ಕೊಟ್ಟಿರುವಂಥದ್ದು. ಸಶಸ್ತ್ರ ಪಡೆಗಳ ಸಬಲೀಕರಣ ಗಡಿ ಭದ್ರತೆಯ ದೃಷ್ಟಿಯಲ್ಲಿ ತೆಗೆದುಕೊಂಡಿರುವಂಥ ಅತ್ಯಂತ ಪ್ರಮುಖವಾದ ನಿರ್ಣಯ. ಕುಳ್ಳನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರವಿಶಂಕರ್ ಮಿಜರ್, ಮಾಧ್ಯಮ ಪ್ರಮುಖ್ ರಣದೀಪ್ ಕಾಂಚನ್, ಸಂದೇಶ್ ಸುದ್ದಿಕೂಟುಡಿದ್ದೀರಿ. ಬಂಟ್ವಾಳ ಬಿ ಮೂಡ ಗ್ರಾಮದ ರುಕ್ಸಾನ ಪಂಪ್ನ ಪೊಂಜು ಕಳೆವನ್ನ ಬಂಗರ್ ಪದ್ದೆ ಮೊಬೈಲ್ ಇತ್ತಿನ ಬ್ಯಾಗ್ ಶಂಕರನಾರಾಯಣ ಪಂಪ್ನ ರಿಕ್ಷಾ ಡ್ರೈವರ್ಗೆ ತಿಕ್ಕದು ಆರಾವಿನ ವಾರಸುದಾರರಿಗೆ ಕೊರ್ದು ಮನುಷ್ಯತ್ವ ತೋಜನ ಸಂಗತಿ ಬಿಸಿ ರೋಡ್ நடத்தினாங்க. ಪುಂಜುವರ್ತಿ ಬಂಗಾರ ಪದ್ದಿದ ಬ್ಯಾಗ್ ಬೊಕ್ಕ ಮೊಬೈಲ್ ಕಳೆ ಹೊಂದಿತ್ತದು ಅವಿನ ರಿಕ್ಷಾ ಡ್ರೈವರ್ ಪಿರ ವಾರಸುದಾರರಿಗೆ ಒಪ್ಪ್ಯಾದು ಮನುಷ್ಯತ್ವ ತೋಜೈನ ಸಂಗತಿ ಬಂಟ್ವಾಳ ತಾಲೂಕುದ ಬಿಸಿ ರೋಡ್ நடத்தினது. ಬಂಟ್ವಾಳ ಪುರಸಭೆ ಸುತ್ತದ ಬಿ ಮೂಡ ಗ್ರಾಮದ ರುಕ್ಸಾನ ಪನ್ಪುನಾರು ಬಂಗಾರ ಪದ್ದಿದ ಒಟ್ಟುಗೂ ಮೊಬೈಲ್ ಇತ್ತಿನ ಬ್ಯಾಗ್ ಕಳೆವನ್ನ ಪುಂಜು ಆದಿತ್ತದು ಶಂಕರನಾರಾಯಣ ಪನ್ಪುನ ರಿಕ್ಷಾ ಡ್ರೈವರ್ ಅವಿನ ವಾಪಸ್ ಕೊಡ್ತೇರು. ರುಕ್ಸಾನ ಕಾಂಡೆ ಸ್ಕೂಟಿಡು
ಮಾಣಿಡ್ದು BC ರೋಡ್ಗು ಬನ್ನಗ ಸಾದಿನ ರೊಟ್ಟು ಅರನ ಬ್ಯಾಗ್ ಬೂಡ್ದುಂಡು 50 ಗ್ರಾಂ ಬಂಗಾರು ಬೊಕ ಮೊಬೈಲ್ ಐಟಿ ಇತ್ತಂಡು. ಈ ಬಗೆಟ್ ಆರು ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡ್ತೀರು. ಸಾಮಾಜಿಕ ಜಾಲತಾಣ ಬೊಕ್ಕ ಅಲ್ಪದ ಜನಕ್ಲೆಡ್ಲ ಸಂಗತಿ ತಿರಿಪಾದಿರು. ಮಾಣಿಡ್ದು ಕಲ್ಲಡ್ಕದಂಚಿ ರಿಕ್ಷಡು ಬರಂದಿತ್ತಿನ ಶಂಕರನಾರಾಯಣರಿಗ್ ಸಾದಿನ ರೊಟ್ಟು ಬ್ಯಾಗ್ ತಿಕ್ಕದಂಡು. ಅವಿಟ್ಟು ಬಂಗಾರ ಬೊಕ್ಕ ಮೊಬೈಲ್ ಉಪ್ಪುನ ಗೊತ್ತಾತಂಡು. ಅಪಗನಿ ಆರು ಅವಿನ ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ಗೆ ಕೊನೋದು ಕೊಡ್ತೀರು. ಪೊಲೀಸರ್ನ ಎದುರುಡು ಬ್ಯಾಗ್ ಕಳವನ್ನ ಪೊಂಜೆ ಕೊರಿಯರು. ಶಂಕರನಾರಾಯಣ ರಿಕ್ಷಾ ಡ್ರೈವರ್ನ ಪ್ರಾಮಾಣಿಕತೆ ಸರ್ವೀರ್ನಲ ಮೆಚ್ಚುಗೆಗೆ ಸಂದದಂಡು. ಸಾದಿ ವಿಜಿದ ನಾಯಿಲೆಗ್ ನಿಚ್ಚಲ ತೆನಸು ಪಾಡ್ದು ಮೋಕೆ ತೋಜಾವನ ಕುಳ್ಳದ ರಜನಿ ಶೆಟ್ಟಿ ಅಪಾರ್ಟ್ಮೆಂಟ್ ಒಂಜದ 7ನೇ ಮಾಡಿಗೆ ಹಿಡ್ದು 4ನೇ ಮಾಡಿಗೆಗೆ ಬುಡ್ದು ತಿಕ್ಕಲ್ದನ ಪುಚ್ಚೆನು ಬಚಾವ್ ಮಲ್ತನ ಸಂಗತಿ ನಡೆದದನು. ಸಾದಿ ವೆದಿರು ಜೆತ್ತೊಂದು ತಿರ್ಗೊಂದು ಉಪ್ಪನ ನಾಯಿಲೆಗ ನಿಚ್ಚಲ ತೆನಸು ಪಾಡ್ದು ಸುದ್ದಿಡು ಉಪ್ಪನ ಕುಳ್ಳದ ರಜನಿ ಶೆಟ್ಟಿ ಪುಚ್ಚೆನ ಬಗೆಟ್ಲ ಎಡೇನ ತೂವೊಂದು ಪ್ರೀತಿ ತೋಜಾವೊಂದುಲ್ಲೇರು. ಅಪಾಯದ ಸ್ಥಿತಿರೀತಿನ ಪುಚ್ಚೆ ಒಂಜೆನಾರು ಬಚಾವ್ ಮಲ್ತದು ಮನುಷ್ಯತ್ವ ತೋಜಾದಿರು. ಕುಡ್ಲನಗರದ ಕೋಡಿಯಲ್ಲಿ ಗುತ್ತದ ಅಪಾರ್ಟ್ಮೆಂಟ್ ಒಂಜೆಟ್ 4ನೇ ಮಾಳಿಗೆಡು ಅಪಾಯಡು ತಿಕ್ಕಲ್ದನ ಪುಚ್ಚೆನು ರಜನಿ ಶೆಟ್ಟಿ ಬಚಾವ್ ಮಲ್ತದೇರೆ. ಎಂಪೈರ್ ಮಾಲ್ದ ಪಿರ ಉಪ್ಪನ ಅಪಾರ್ಟ್ಮೆಂಟ್ದ 7ನೇ ಮಾಳಿಗೆಡು ತೀರ್ಥಪೂರ್ಣ ಪುಚ್ಚೆ 4ನೇ ಮಾಳಿಗೆಡು ತಿಕ್ಕಲ್ದಿತ್ತು. ಒಂದೆಂತೂದು ಸಾರ್ವಜನಿಕರು ರಜನಿ ಶೆಟ್ಟಿಗೆ ಮಾಹಿತಿ ಕೊಡ್ತಾರೆ. ಅಪಗನೆ ಜಾಗಿಗೆ ಬತ್ತನಾರು 7ನೇ ಮಾಳಿಗೆ ಹಿಡ್ದು 4ನೇ ಮಾಳಿಗೆಗೆ ಬಲ್ಲದ ಸಾಯಡು ಜತ್ತದು ಪುಚ್ಚಿನ ಬಚಾವ್ ಮಲ್ತೇರು. ಅರೆಗೆ ಮುರ್ಗುಲಿನ ಮಿತ್ತು ಉಪ್ಪನ ಮೋಕೆಂತುದು ಅಲ್ಪ ಇತ್ತನಕ್ಲೆಗೆ ಆಶ್ಚರ್ಯ ಆತಂಡು. ಬಿಲ್ಲವರ ಅಸೋಸಿಯೇಷನ್ ಮುಂಬೈದ ನಿನೆಟ್ಟು ಸಂತಕ್ರೂಜ್ ಗುರುನಾರಾಯಣ ಮಾರ್ಗದ ಬಿಲ್ಲವ ಭವನಗಳು ನಡಪೈನ ಯೂತ್ ಫೆಸ್ಟಿವಲ್ 2022 ಪನ್ಪುನ ಕಾರ್ಯಕ್ರಮಟು ತರಾವರಿ ಸಾಂಸ್ಕೃತಿಕ ನಲಿಕೆಲಿನ ಅಟಣೆ ಮಲ್ತಿದ್ದೇರು. ದಿ ಬಿಲ್ಲವರ ಅಸೋಸಿಯೇಷನ್ ಮುಂಬೈದ ನಿನೆಟ್ಟು ಐತಾರ ಬೊಂಬೈದ ಸಂತಕ್ರೂಜ್ದ ನಾರಾಯಣ ಗುರು ಮಾರ್ಗದ ಬಿಲ್ಲವ ಭವನಗಳು ಯೂತ್ ಫೆಸ್ಟಿವಲ್ 2022 ಪನ್ಪುನ ಕಾರ್ಯಕ್ರಮ ಅಟಣೆ ಮಲ್ತಿದ್ದೇರು. ಬಿಲ್ಲವರ ಅಸೋಸಿಯೇಷನ್ದ ಸ್ಥಳೀಯ ಆಫೀಸ್ದ ಕಳೆದು ತರಾವರಿ ನಲಿಕೆದ ಕಾರ್ಯಕ್ರಮಗಳು ಮೂಡಿದು ಬತ್ತಂಡು. ಬೇತೆ ಬೇತೆ ಕ್ಷೇತ್ರ ವಲಯಲಿನ ನಾಯಕರು ಉದ್ಯಮಗಳು ಊರುಡ್ದು ಬತ್ತಿನ ಸಮುದಾಯ ಸಂಘಟನೆಯ ನಾಯಕರು ಬಿನ್ನೆರಾದಿತ್ತದು ಕಾರ್ಯಕ್ರಮ ತುಯ್ಯರು. ಬಿಲ್ಲವರ ಅಸೋಸಿಯೇಷನ್ ಮುಂಬೈದ ಗುರ್ಕಾರ್ಯರು ಹರೀಶ್ ಜಿ ಅಮೀನ್, ಕಾರ್ಯಂತಿರು ಹರೀಶ್ ಜಿ ಸಾಲ್ಯನ್, ಕೋಶಾಧಿಕಾರಿ ರಾಜೇಶ್ ಜೆ ಬಂಗೇರ, ಮಹಿಳಾ ವಿಭಾಗದ ಗುರ್ಕಾರ್ದಿ ಶಕುಂತಲ ಕೆ ಕೋಟ್ಯನ್, ಯೂತ್ ವೆಲ್ಫೇರ್ ಒತ್ತು ಸಮಿತಿ ಗುರ್ಕಾರ್ಯರು ನೀಲೇಶ್ ಪೂಜಾರಿ, ಕಾರ್ಯಂತಿರು ನವೀನ್ ಎಲ್ ಬಂಗೇರ ಬುಕ ಸರ್ವ ಸದಸ್ಯರು ಪಾಲ್ದೆ ತೊಂಡಿರು. ಕಡಲುಂಡು ತಿಂದು ದುಂಡುದು ಸುಖ ಉಂಡು ಇತ್ತೆ ಕೂಡೋರು ಮುಖ್ಯಾಂಶಗಳು. ಸ್ಮಾರ್ಟ್ ಸಿಟಿ ಕಾಮಗಾರಿ ಕೆಲಸ ತುರ್ತು ಮುಗಿಪೆರ ಸೂಚನೆ ಕೊಡ್ತುಂಡು ಜನಕ್ಲೆಗ್ ಸಮಸ್ಯೆ ಆವನ್ನಂಚ ಜಾಗ್ರತೆ ವಹಿಸುಡು ಕುಡ್ಲಾಡು ಮಂತ್ರಿ ವಿ ಸುನೀಲ್ ಕುಮಾರ್. ಹೆಚ್ಚ ಮಾರ್ಕ್ಸ್ ದೆತ್ತಿನ ಮಂಜಿನಾಡಿ ಕಲ್ಕಟ್ಟ ಶಾಲೆದ ಜೋಕ್ಲಿಗೆ ಮೆಚ್ಚುಗೆದ ಮರ್ಯಾದಿ ಸರ್ಕಾರಿ ಶಾಲೆಡ್ಲ ಎಡ್ಡೆ ಬರವತಿ ಕುಣಿ ಪಂಪನೆಕ್ ಉದಾರ್ಮೆ ಕಲ್ಕಟ್ಟ ಶಾಲೆ ಯುಟಿ ಖಾದರ್.
అమాసె బయలు సోలార్ గ్రామాందు పనిపైన పుగార్తిద రాజకాರಣి సొన్పత్ 3 ವರ್ಷ ಪ್ರಾಯುಡು ಕರೆದುಪೋಯಿನ ಮೂಜನೆ ಪಣವಕಾಸ್ ಆಯುಕದ ದುಂಬುದ ಬುರ್ಕಾರೇರು ಏಜಿ ಕೊಡ್ಗಿ ನೂಪುರ್ ಶರ್ಮಾ ಸೇರಿನಂಚ ಈತೆ ಪಾಕ ಜನೊಡ್ದು ಪ್ರವಾದಿಲೆಗ್ ಬುಡ್ಚಂದಿನ ಪಾತೆರ ಬೇತೆ ಧರ್ಮಗೂ ಕುಚ್ಚಿನ ಮಲ್ಪನವೇ ಬಿಜೆಪಿ ತಕ್ಕಿನ ಹಾಳ ಅಭ್ಯಾಸ ಲುಕ್ಮಾನ್ ಬಂಟ್ವಾಳ ಇಡಗಿನಿತ ನಮ್ಮ ಕೊಡ್ಲಾತಳು ವಾರ್ತೆಲು ಮುಗಿಡು ನನ್ನ ಲಾತು ಸುದ್ದಿ ಬಕ್ಕ ಮನರಂಜನೆಗಾತು ಒಂದು ಪ್ಲೇ ನಮ್ಮ ಕೊಡ 24/7 ಸೋನ್ಮೇಲು